ಬಂದು ನೋಡಿ ಒಮ್ಮೆ ಇಲ್ಲಿ ಹಾಗೆ ಸುಮ್ಮನೆ ನಾವೀಗ ಮಧ್ಯಾಹ್ನ ಊಟ ಮಾಡಿಕೊಂಡು ಅರಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ನಾಡಿನ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ ಒಂದು ಪ್ಯಾಲೇಸ್ನಲ್ಲಿ ಮೈಸೂರು ಅರಮನೆ ಕಾಣ್ತಾ ಇದೆ ನೋಡಿ. ನಮ್ಮ ಪ್ರದೀಪ್ ಇಲ್ಲಿದ್ದಾನೆ. ಹಾಯ್ ಪ್ರದೀಪ್. ನೋಡಿ ನಾವು ಪ್ರಸಾದ್ ಇಲ್ಲಿದ್ದಾನೆ. ಹಾಯ್ ಪ್ರಸಾದ್. ಯಾವ ಥರ ನೋಡಿ ಕಾಣಿಸ್ತಾ ಇದೆ ಅರಮನೆ, ಒಂದು ನನ್ನ ಪ್ರಥಮ ಅನುಭವ. ಅದನ್ನು ನೋಡಿ ನಾನು ನೋಡಿ ಇದು ಯಾವ ಥರ ಇದೆ ನೋಡಿ. ನಾವು ಯಾವ ರೀತಿ ತಿಳ್ಕೊಂಡಿದ್ದೇವೆ ನೋಡಿ. ಹರ್ಷಿತ್ ಅಂತೇಳಿ ಅವನು ಕೆಳಗಡೆ ಇದ್ದಾನೆ. ಅಣ್ಣ ಈ ಗೇಟ್ ಎಂಟ್ರಿ ಇಲ್ಲ ಅಣ್ಣ, ನೋಡ್ಕೊಳ್ಳಿ. ಈ ಗೇಟಲ್ಲೂ ಬಿಡೋದಿಲ್ಲ ಅಣ್ಣ, ನೋಡ್ಕೊಳ್ಳಿ. ಯಾಕೆ ನೋಡಿ ಅಲ್ಲಿ ಟಾಂಗ ಇದೆ. ಒಂದೇ ಗೇಟ್ ಅಣ್ಣ. ಅಲ್ಲಿ ಟಾಂಗ ನೋಡಿ ಅಲ್ಲಿ ನೋಡಿ ಕುದುರೆ ಗಾಡಿ ಇದೆ ನೋಡಿ. ನಮ್ಗೆ ಬೇಕಂದ್ರೆ ಹೋಗ್ಬೋದಲ್ಲ ಅದರಲ್ಲಿ? ಹಾಂ ಹೋಗ್ಬೋದು. ಅದು ಹೇಗೆ ಅದಕ್ಕೆ? ಅದು 500 ರೂಪಾಯಿ ಒಂದು ರೌಂಡ್. ಒಂದು ರೌಂಡಿಗೆ 500 ರೂಪಾಯಿ. ಹಾಂ ಎಲ್ಲ ರೌಂಡ್ ಆಗ್ತದೆ. ಫುಲ್ ಪ್ಯಾಲೇಸ್ ರೌಂಡ್. ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅದು? ಒಬ್ಬರಿಗೆ 500 ರೂಪಾಯಿ ಎಲ್ಲ ಎಲ್ಲರೂ ಗೊತ್ತು, ಎಲ್ಲರಿಗೆ 500 ರೂಪಾಯಿ. ಇದು ಸಿಟಿ ಬಸ್ ಸ್ಟ್ಯಾಂಡ್, ಲೋಕಲ್ ಸಿಟಿ ಬಸ್ ಸ್ಟ್ಯಾಂಡ್. ಅಣ್ಣ ಇದು ಆಡ್ಗರೇಲಿ ಪ್ಯಾಲೇಸ್. ಆಡ್ಗರೇಲಿ ಪ್ಯಾಲೇಸ್ ಅಲ್ಲ ಸರ್, ಇಲ್ಲಿ ಅಣ್ಣ ಜಗನ್ಮೋಹನ್ ಮತ್ತು ಜಗನ್ಮೋಹನ್ ಪ್ಯಾಲೇಸ್. ಯಾವುದು? ಜಗನ್ಮೋಹನ್ ಪ್ಯಾಲೇಸ್. ಜಗನ್ಮೋಹನ್. ಹಾಂ ಲಲಿತ್ ಮಹಲ್ ಅದು ಹೋಟ್ಲ್ ಅಣ್ಣ, ಹೋಟ್ಲು ಸ್ಟಾರ್ ಹೋಟ್ಲ್ ಮಾಡ್ಬಿಟ್ರಲ್ಲ, ಅದು ಲಲಿತ ಮಹಲ್ ಪ್ಯಾಲೇಸ್.
ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಹೊರಗಡೆ ಅಂಗಣ ಇದು. ಅಂಗಣದಲ್ಲಿ ತುಂಬ ಜನ ಓಡಾಡ್ತಾ ಇದ್ದಾರೆ. ಇವತ್ತೇನು ಜನ ಕಮ್ಮಿ, ಸ್ವಲ್ಪ ವೀಕೆಂಡಲ್ಲೆಲ್ಲ ಜಾಸ್ತಿ ಜನ ಇಲ್ಲಿ. ಇವತ್ತು ಈ ದಿನ ಕಮ್ಮಿ. ಎಲ್ಲ ಸೆಲ್ಫಿ ತಗೊಂಡು ಎಲ್ಲ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗುವಂಥ ಸಮಯ. ಮನಸ್ಸೋ ಇಚ್ಛೆ ಸುತ್ತಾಡಿ ಅರಮನೆ ಮೈಸೂರು ಪ್ಯಾಲೇಸ್. ಇದೀಗ ನಾವು ಅರಮನೆ ಮೈದಾನದಲ್ಲಿ ಈಗ ಬಂದಿದ್ದೀವಿ. ಅಲ್ಲಿ ನೋಡಿ ಥರ ಕಾಣಿಸ್ತಾ ಇದೆ. ಉಮೇಶಣ್ಣ ಇಲ್ಲಿ ನೋಡಿ, ಇಲ್ಲಿ ನೋಡಿ ದೇವರು ನೋಡಿ. ನೋಡಿ ನಮ್ಮ ಅರ್ಸಿತ್ ಎನ್ನುವ ಒಂದು 2 ಜನರೊಟ್ಟಿಗೆ ಟಿಬೆಟಿಯನ್ ನೋಡಿ. ಇವತ್ತು ಜುಲೈ 13 ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲ ನನ್ನ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ತುಂಬ 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 ಹೃದಯಾಂತರಾಳದ ಅಭಿನಂದನೆಗಳು. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂಥ ನಿಮಗೆಲ್ಲ ಆ ದೇವರ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲೆಂದು ಆಶಿಸ್ತೇನೆ. ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರನ್ನು ಹರಸಲಿ. ಅದು ಆಪರೇಟರ್ ಅಲ್ಲಿದ್ದಾರೆ. ಇಷ್ಟೇ ವಿಡಿಯೋ ಆಗುದು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಅರಮನೆಯ ಮೈದಾನದಲ್ಲಿ ನಮಗೆಲ್ಲ ಸಂತಸ ಎಂದು. ಆಹಾ ಎಂತ ಮಧುರ ಸಂಜೆ, ಬಂದು ನೋಡಿ ಒಮ್ಮೆ ಇಲ್ಲಿ ಹಾಗೆ ಸುಮ್ಮನೆ. ಅನಿಸುತ್ತಿದೆ ಯಾಕೋ ಇಂದು ಓ ಹೋ 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 ಹೋ. ಮೌನ ಬಿಸಾಕು, ಹೋರಾಡುವ ದಿಲ್ಲಿದೆ, ನೋಡಿ ಅವರ ಇವತ್ತು ಹುಡುಕಾಡುವ ತಮ್ಮಿದೆ. ಹುಟ್ಟಿದ ಹಬ್ಬ ಅದೇ ರೀತಿ.